ಅವರ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತೊಂದು ಸ್ಪೆಷಲ್ ಆಗಿ ಒಂದು ಈಸಿಯಾಗಿ ಮಾಡುವಂತಹ ಬಂಗುಡೆ ಮಸಾಲ ರೆಸಿಪಿಯನ್ನು ಮಾಡುವ. ಇವತ್ತೊಂದು ರೆಸಿಪಿ ಮಾಡುವ ಬಂಗುಡೆ ಮೀನಿದು ಮಸಾಲ ಮಾಡುವ, ಸ್ಪೆಷಲ್ ಮಸಾಲ. ಅದಕ್ಕೆ ರೆಡಿ ಮಾಡುವ ಬನ್ನಿ. ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು, ಒಂದು ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ, ಇದು ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ, ಒಂದು ಪೀಸ್ ಶುಂಠಿ, ಒಂದು 5 ಎಸಳು ಬೆಳ್ಳುಳ್ಳಿ. ಹುರಿಲಿಕ್ಕಿಲ್ಲ ಯಾವುದನ್ನು ಕೂಡ. ಒಂದು 7-8 ಮೆಣಸು ತಗೊಂಡಿದ್ದೇನೆ, ಹುರಿಲಿಕ್ಕಿಲ್ಲ. ಸ್ವಲ್ಪ ಜೀರಿಗೆ, ಇದು ಕೂಡ ಹುರಿಲಿಲ್ಲ, ಹಸಿನೇ ಹಾಕ್ತಾ ಇದ್ದೇನೆ ನಾನೀಗ. ಇಷ್ಟು ಒಂದು ಸ್ಪೂನು, 1.5 ಸ್ಪೂನು ಕೊತ್ತಂಬರಿ, ಮತ್ತೆ ಒಂದು 10 ಕರಿಮೆಣಸು, ಮತ್ತೆ ಇಷ್ಟು ಕಾಯಿ, 2 ಹಿಡಿಯಷ್ಟು ಕಾಯಿ, ಮತ್ತೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕಿ ರುಬ್ಕೊಂಡು ಬರ್ತೇನೆ ಈಗ. ಇವತ್ತು ಮಾಡಿರುವಂತಹ ಈ ಮಸಾಲಕ್ಕೆ ನೀವು ಎಗ್, ಚಿಕನ್ ಅಥವಾ ಬೇರೆ ಫಿಶ್ ಕೂಡ ಹಾಕಬಹುದು. ಈ ಪಾತ್ರೆ ಇಟ್ಟಿದ್ದೇನೆ ಸಾರು ಮಾಡ್ಲಿಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ತೇನೆ. ನಾನು ತೆಂಗಿನ ಎಣ್ಣೆ ಹಾಕ್ತಾ ಇರೋದು. ಇದು ಎಣ್ಣೆ ಬಿಸಿ ಆಯ್ತು. ಒಂದು ಅರ್ಧ ಈರುಳ್ಳಿ ಹಾಕ್ತಾ ಇದ್ದೇನೆ. ಇದೀಗ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ. ಈ ರುಬ್ಬಿರುವಂತ ಮಸಾಲವನ್ನು ಈ ಎಣ್ಣೆಗೆ ಹಾಕುವ. ಇದು ಹಸಿ ವಾಸನೆ ಹೋಗೋ ತನಕ ಇದರಲ್ಲಿ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಡ್ತದೆ ಸೈಡಲ್ಲಿ, ಆಗ ಗೊತ್ತಾಗ್ತದೆ. ಆ ನಂತರ ನಾವು ಇದಕ್ಕೆ ಮೀನು ಹಾಕುವ. ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮಿಕ್ಸಿ ತೊಳೆದಿರುವಂತ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮಿಕ್ಸಿ ತೊಳೆದಿರೋದಂದ್ರೆ ಮಸಾಲ, ಆಗ ನಾವು ಗಟ್ಟಿ ಮಸಾಲ ಮಾತ್ರ ಒಗ್ಗರಣೆಗೆ ಹಾಕಿದ್ದೇನೆ. ಈಗ ಇದಕ್ಕೆ ಉಪ್ಪು ಹಾಕ್ತೇನೆ. ಹುಳಿದ್ದು ನೀರು ಹಾಕ್ತೇನೆ. ಇದೀಗ ಒಂದು ಕುದಿಲಿ ಚೆನ್ನಾಗಿ. ಮತ್ತೆ ಇದಕ್ಕೆ ಮೀನು ಹಾಕಿ. ದಪ್ಪನೇ ಇಡಬೇಕು, ತಿಕ್ಕಾಗಿರ್ಬೇಕು, ತೆಳು ಮಾಡಬಾರ್ದು. ಇಷ್ಟು ದಪ್ಪ ಇರಲಿ. ಬಂಗುಡೆ ಮೀನನ್ನು ಹಾಕ್ತಾ ಇದ್ದೇನೆ. ಒಂದು ಕುದಿಲಿ. ಈಗ ರೆಡಿ ಆಯ್ತು, ಸಾಕು. ಈಗ ತೆಗಿತೇನೆ. ಇವತ್ತಿನ ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.